ಬರೋಬ್ಬರಿ 71 ದಿನಗಳ ಬಳಿಕ ಅರ್ಜುನ್ ಅವರ ಮೃತದೇಹ ಮತ್ತು ಲಾರಿ ಪತ್ತೆ ಆಗಿದೆ. ಕೇರಳದ ಲಾರಿ ಚಾಲಕ ಅರ್ಜುನ್ಗಾಗಿ ಹುಡುಕಾಟ ನಡೆಸಲಾಗಿತ್ತು. ಆ ನಂತರ ಒಂದು ಕಾರ್ಯಾಚರಣೆಯನ್ನು ಕೂಡ ಕೈ ಬಿಡಲಾಗಿತ್ತು. ಆದರೆ ಈಗ ಕಳೆದ 6 ದಿನಗಳಿಂದ ಮತ್ತೆ ಕಾರ್ಯಾಚರಣೆ ಆರಂಭ ಆಗಿತ್ತು. ಶಿರೂರು ಗುಡ್ಡ ಕುಸಿತ ದುರಂತ ಸಂಭವಿಸಿ 2 ತಿಂಗಳು ಕಳೆದಿದೆ. ಸೊ ಲಾರಿಯ ಒಳಭಾಗದಲ್ಲೇ ಈಗ ಅರ್ಜುನ್ನ ಮೃತದೇಹ ಪತ್ತೆ ಆಗಿದೆ. ಆದರೆ ನಾವಿಲ್ಲಿ ಗಮನಿಸಬೇಕು, ಇದು ಮೃತದೇಹ ಪತ್ತೆ ಆಗಿರೋದು ಅಲ್ಲ. ಯಾಕಂದರೆ ಅಲ್ಲಿ ಸಿಕ್ಕಿರೋದು ಕೇವಲ ಮೂಳೆಗಳು ಮಾತ್ರ. ಅರ್ಜುನ್ ಧರಿಸಿದ್ದ ಪ್ಯಾಂಟಿನ ಒಳಗಡೆ ಮೂಳೆ ಪತ್ತೆ ಆಗಿರೋದು. ಯಾಕಂದರೆ 2 ತಿಂಗಳು 70 ದಿವಸ ಅಂತ ಹೇಳಿದರೆ ನೀರಿನಲ್ಲಿ ಸಂಪೂರ್ಣ ಮೃತದೇಹ ಕೊಳೆತು ಹೋಗಿದೆ. 71 ದಿನಗಳ ಬಳಿಕ ಕೇವಲ ಮೂಳೆ ಮಾತ್ರ ಲಾರಿ ಒಳಗಡೆ ಉಳಿದಿರುವಂಥದ್ದು. ಅದರ ಜೊತೆಗೆ ಆತ ಹಾಕಿರುವಂತಹ ಒಂದು ಪ್ಯಾಂಟ್ ಶರ್ಟ್, ಅದರ ಒಳಗಡೆ ಮೂಳೆಗಳು ಪತ್ತೆ ಆಗಿದೆ. ಈಗ ಆ ಮೂಳೆಗಳನ್ನು ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡಲಾಗಿದೆ. ಸೆಪ್ಟೆಂಬರ್ 25ನೇ ತಾರೀಕಿಗೆ ಪತ್ತೆ ಆಗಿದೆ. ಅಂದರೆ ಅದು ಇವತ್ತಿಗೆ 72 ದಿವಸಗಳು ಆಗುತ್ತೆ. ಗಂಗಾವಳಿ ನದಿಯಲ್ಲಿ ಬೆಂಜ್ ಲಾರಿ. ಸೊ ಸ್ಥಳದಲ್ಲಿ ಲಾರಿ ಮಾಲೀಕ ಮನಾಫ್ ಅವರು ಇದ್ದು ಇದು ತಮ್ಮದೇ ಲಾರಿ ಅಂತ ಕೂಡ ಅದನ್ನು ಪತ್ತೆ ಹಚ್ಚಿದ್ದಾರೆ. ಅದರ ಜೊತೆಗೆ ಅರ್ಜುನ್ನ ಮನೆಯವರು ಕೂಡ ಮೃತದೇಹವನ್ನು ಗುರುತಿಸಿದ್ದಾರೆ. ಸ್ಥಳೀಯ ಜಗನ್ನಾಥ್ ಮತ್ತು ಲೋಕೇಶ್ ಕೂಡ ಕಣ್ಮರೆಯಾಗಿದ್ದಾರೆ ಇದೇ ನದಿಯಲ್ಲಿ. ಅವರಿಗಾಗಿ ಕೂಡ ಶೋಧ ಕಾರ್ಯವನ್ನು ಮುಂದುವರಿಸಲಾಗಿದೆ. ಬೆಂಜ್ ಲಾರಿಯ ಕ್ಯಾಬಿನ್ ಸಂಪೂರ್ಣ ನಜ್ಜುಗುಜ್ಜಾಗಿದೆ. ನಾವಿಲ್ಲಿ ಗಮನಿಸಬೇಕಾದಂತಹ ಪ್ರಮುಖ ಅಂಶ, ಈಶ್ವರ್ ಮಲ್ಪೆ ಅವರು ಕೂಡ 2 ಬಾರಿ ಅರ್ಜುನ್ನ ಮೃತದೇಹಕ್ಕಾಗಿ ಮತ್ತು ಅಲ್ಲಿನ ಸ್ಥಳೀಯರ ಮೃತದೇಹಕ್ಕಾಗಿ ಒಂದು ಪ್ರಯತ್ನವನ್ನು ನಡೆಸಿದ್ರು. ಆದರೆ ಅಲ್ಲಿ ವಿಪರೀತ ಮಳೆ ಮತ್ತು ನೀರಿನ ಹರಿವು ಇದ್ದ ಹಿನ್ನೆಲೆಯಲ್ಲಿ ಈಶ್ವರ್ ಮಲ್ಪೆ ತಂಡಕ್ಕೆ ಸಾಧ್ಯ ಆಗಿರಲಿಲ್ಲ. ಹಾಗಾಗಿ 2 ಬಾರಿ ಕೂಡ ಕಾರ್ಯಾಚರಣೆಯನ್ನು ಸ್ಥಗಿತ ಮಾಡಿ ಹಿಂತಿರುಗಿದ್ರು. ಈಗ ಮತ್ತೆ ಕಳೆದ 6 ದಿವಸಗಳಿಂದ ಇಲ್ಲಿ ಒಂದು ಕಾರ್ಯಾಚರಣೆ ನಡೆಸಲಾಗಿದೆ. ಕಡೆಗೂ ಕೂಡ ಮನೆಯವರದೊಂದು ಏನೋ ಆಸೆ ಇತ್ತು, ಒಂದು ಅಂತಿಮ ಸಂಸ್ಕಾರ ಮಾಡಬೇಕು. ಈಗ ಒಂದು ಸಲ ಆತನನ್ನು ನಾವು ನೋಡಬೇಕು, ಆ ಒಂದು ಮೃತದೇಹ ಸಿಕ್ಕಿದ್ರೆ ಅದಕ್ಕೆ ಅಂತಿಮ ಸಂಸ್ಕಾರವನ್ನು ಮಾಡಬೇಕನ್ನುವಂಥ ಒಂದು ಆಸೆ ಏನಿತ್ತು ಅದು ಈಡೇರಿದಂತಾಗಿದೆ. ಯಾಕೆಂದರೆ ಎಲ್ಲರಿಗೂ ಕೂಡ ಗೊತ್ತಿತ್ತು 70 ದಿವಸ ಅಂದರೆ ಬದುಕಿ ಉಳಿಯೋದು ಕಷ್ಟ ಸಾಧ್ಯ ಅಂತ ಹೇಳಿ. ಸೊ ಅವರ ಭಾವ, ಅರ್ಜುನ್ ಅವರ ಭಾವ ಜಿತಿನ್ ಅಂದರೆ ಸಹೋದರಿಯ ಗಂಡ, ಸೊ ಅವಶೇಷ ಆದರೂ ದೊರಕಬಹುದು ಅನ್ನುವಂಥ ಒಂದು ನಿರೀಕ್ಷೆ ನಮಗಿತ್ತು. ಅದೀಗ ನಿಜ ಆಗಿದೆ ಅಂತ ಅವರು ತಿಳಿಸಿದ್ದಾರೆ. ಜುಲೈ 16ನೇ ತಾರೀಕಿಗೆ ಭೀಕರ ಮಳೆಯಿಂದ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಉಂಟಾಗಿ ಒಂದೇ ಕುಟುಂಬದ 5 ಸೇರಿದಂತೆ ಒಟ್ಟು 10 ಜನ ಮೃತಪಟ್ಟಂತಹ ಒಂದು ಘಟನೆ. ಇಡೀ ಕೇರಳದ ಮಾಧ್ಯಮಗಳು ಎಲ್ಲ ಪ್ರಮುಖರು ಕೂಡ ಶಿರೂರಿನಲ್ಲಿ ಹಲವು ದಿನಗಳ ಕಾಲ ಅರ್ಜುನ್ ಮತ್ತು ಇತರ ಮೃತದೇಹಕ್ಕಾಗಿ ಹುಡುಕಾಟವನ್ನು ನಡೆಸಿದ್ರೂ ಕೂಡ ಅದು ಸಫಲತೆಯನ್ನು ಕಂಡಿರಲಿಲ್ಲ. ಈಗ ಬರೋಬ್ಬರಿ 71 ದಿನಗಳ ಬಳಿಕ ಲಾರಿ ಮತ್ತು ಅರ್ಜುನ್ನ ಮೃತದೇಹ ಅಂದರೆ ಕೇವಲ ಮೂಳೆಗಳು ಮಾತ್ರ ಗಂಗಾವಳಿ ನದಿಯಲ್ಲಿ ಪತ್ತೆ ಆಗಿದೆ. ಅಲ್ಲಿ ಲಾಸ್ಟ್ 2 ಟೈರ್ ಮಧ್ಯದಲ್ಲಿ ನೋಡಿ, ವೈಟ್ ಒಂದು ಪೀಸ್ ಕಾಣಿಸೋದಿಲ್ಲ. ನಂಗೆ ತಗೊಳ್ಳೋ ಸ್ವಲ್ಪ ಬರ್ತಾ ಇದೆಯಲ್ಲ ಹೋಗ್ತಾ ಇದೆಯಲ್ಲ ಲೈವ್ ಹೋಗ್ತಾ